ಗೈಸ್ ನಮಸ್ಕಾರ ಗೈಸ್ ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ಊಟ ಮಾಡೋಣ ಗೈಸ್ ಯಾರೆಲ್ಲ ಸೆಕೆಂಡ್ ಪಿ ಸಿ ರಿಸಲ್ಟ್ ಇವತ್ತು 11 ಗಂಟೆಗೆ ಬರುತ್ತೆ ಅಂತ ಅನ್ಕೊಂಡಿದ್ರು ಗೈಸ್ ಅವ್ರಿಗೆಲ್ಲ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ರಿಸಲ್ಟ್ ಇವತ್ತು ಬರಲ್ಲ ಗುರು ಇನ್ಯಾವತ್ತಪ್ಪ ಬರುತ್ತೆ ಅಂತ ಗೈಸ್ 10ನೇ ತಾರೀಕು 15ನೇ ತಾರೀಕು ಒಳಗೆ ಬರುತ್ತೆ ಗೈಸ್ ಅದನ್ನ ಶಿಕ್ಷಣ ಇಲಾಖೆಯವರು ಒಂದು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಏನಪ್ಪ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಅಂದ್ರೆ ಗೈಸ್ ಇಂಥ ತಾರೀಕು ಅವರು ರಿಸಲ್ಟ್ ಕೊಡಕ್ ಮುಂಚೆ ಮಧು ಬಂಗಾರಪ್ಪ ಯಾರು ಶಿಕ್ಷಣ ಇಲಾಖೆ ಸಚಿವ ಯಾರು ಮಧು ಬಂಗಾರಪ್ಪ ಅವ್ರ ವೆಬ್ಸೈಟ್ ಅಲ್ಲಿ ಆಗಿರ್ಬೋದು ಅವ್ರದ್ದು ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು ಟೆಲಿಗ್ರಾಮ್ ಪೇಜ್ ಆಗಿರ್ಬೋದು ಇದರಲ್ಲೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ ಹಾಗೂ ಶಿಕ್ಷಣ ಇಲಾಖೆ ಬೋರ್ಡ್ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಇಂಥ ದಿನ ರಿಸಲ್ಟ್ ಬರುತ್ತೆ ಅಂತ ಗೈಸ್ ಅಲ್ಲಿವರೆಗೂ ವೆಯ್ಟ್ ಮಾಡಿ ಯಾವುದೇ ರಿಸಲ್ಟ್ ಇವತ್ತು ಬಂದಿಲ್ಲ ಗೈಸ್ ಇವತ್ತು ಸುಮಾರು ಜನ ವಿಡಿಯೋ ಬರ್ತೈತೆ ಎಲ್ಲ ಕಡೆ ವಿಡಿಯೋ ಓಡಾಡ್ತೈತೆ ನೋಡ್ತಾ ಇರ್ಬೋದು ಇವತ್ತು ರಿಸಲ್ಟ್ ಬರುತ್ತೆ ಬಟ್ ಅದೆಲ್ಲ ಸ್ವಲ್ಪ ರಿಸಲ್ಟ್ ಎಲ್ಲ ಫೇಕ್ ಅಂತ ಅನಿಸ್ತೈತೆ ಅಂದರೆ ನ್ಯೂಸ್ ಫೇಕೆ ಬಟ್ ಏನು ಮಾಡೋಕ್ಕಲ್ಲ ಎಲ್ಲರಿಗೂ ಇವತ್ತು ಬರುತ್ತೆ ಅಂತ ಎಲ್ಲ ಅನ್ಕೊಂಡಿದ್ರು ಬಟ್ ಇವತ್ತು ಬರಲಿಲ್ಲ ನಾಳೆ ನಾಳಿದ್ರಲ್ಲಿ ಒಳ್ಳೆ ಬರುತ್ತೆ ಬಟ್ ಅಲ್ಲಿವರೆಗೂ ವೆಯ್ಟ್ನ ಮಾಡಿ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರ್ದಿದ್ದೀರ ಅವ್ರು ವೆಯ್ಟ್ ಮಾಡಿ ರಿಸಲ್ಟ್ ಬರುತ್ತೆ ಇನ್ನೊಂದು 5 ದಿನ 10 ದಿನದೊಳಗೆ ರಿಸಲ್ಟ್ ಬರುತ್ತೆ ಟೆನ್ಷನ್ ತಗೊಳ್ಳಿ ಯಾವತ್ತು ಅಂತ ನಾವು ಕರೆಕ್ಟಾಗಿ ನಮಗೂ ಗೊತ್ತಾಗ್ತಿಲ್ಲ ಕರೆಕ್ಟಾಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ನೆಕ್ಸ್ಟ್ ಅಂತ ಹೇಳ್ತೀವಿ ವಿಡಿಯೋ ಥ್ಯಾಂಕ್ಸ್ ಟು ಮಚ್ ಬೈ ಸಿ ಯು ಬಾಯ್